ಸಾಹಿತಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ಉಪಸಂಪಾದಕಿ ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೋಡಿ ಅಸೌಖ್ಯದಿಂದ ನಿಧನರಾಗಿದ್ದು ಅವರಿಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದಂತಹ ಸೀತಾಲಕ್ಷ್ಮಿ ಅವರು ಪರಾಮರ್ಶೆ, ಮುಕ್ತ ಮಾತು, ಆ ಕ್ಷಣದಲ್ಲಿ, ರಂಗಕರ್ಮಿ ಸದಾನಂದ ಸುವರ್ಣ ಸಂಪದ, ರಂಗಚೇತನ ಸದಾನಂದ ಸುವರ್ಣ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಿ.ವಿ. ಅರ್ತಿಕಜೆ ಮುಂತಾದ 10 ಕೃತಿಗಳನ್ನು ರಚಿಸಿದರು. ಅವರಿಗೆ ಬನ್ನಂಜೆ ರಾಮಾಚಾರ್ಯ ಪ್ರಶಸ್ತಿ, ಜೆಡಿಎ ಪ್ರಶಸ್ತಿ ಕೂಡ ಲಭಿಸಿತ್ತು. ಇದೀಗ ನಿಧನರಾಗಿದ್ದು ಅವರಿಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಕೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಸೇವೆಯನ್ನ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಯನ್ನ ಪತ್ರಕರ್ತ ಮಿತ್ರರು ಸ್ಮರಿಸಿಕೊಂಡರು. ಅವರು ಎಲ್ಲರ ಜೊತೆಗೆ ಬೆರೀತಾ ಇದ್ರು. ಅವರ ನೋವನ್ನು ಯಾರ ಜೊತೆನೂ ಹಂಚಿಕೊಳ್ತಾರೆ. ನೀವು ನಮ್ಮ ಆಫೀಸಿನ ಯಾವುದೇ ಫೋಟೋದಲ್ಲಿ ನೋಡಿ, ಸೆಲೆಬ್ರೇಷನಲ್ಲಿ ಇದ್ದಾರೆ. ಅವರು ಯಾವ ಸೆಲೆಬ್ರೇಷನ್ ಫೋಟೋದಲ್ಲೂ ಕೂಡ ಲೀಡಿಂಗ್ ಫ್ರಂಟಲ್ಲಿ ಇರ್ತಾರೆ. ಎಲ್ಲ ಫೋಟೋಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಆದರೆ ಯಾವುದೇ ಒಂದು ಪರ್ಸನಲ್ ವಿಷಯ ಯಾರಿಗೂ ಗೊತ್ತಿಲ್ಲ. ಅವ್ರ ಪಕ್ಕದಲ್ಲಿ ಕೂತ, ಅವರ ಪಕ್ಕದಲ್ಲೇ ಇಬ್ಬರು ಮಹಿಳೆಯರಿದ್ದಾರೆ, ಅವರಿಗೂ ಗೊತ್ತಿಲ್ಲ. ಅಂತಹ ಒಂದು ವ್ಯಕ್ತಿತ್ವ ನಮ್ಮ ಜೊತೆ ಈಗ ನಮ್ಮ ಜೊತೆ ಬರುವಾಗ ಯಾವಾಗಲೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಗ್ಗೆ ಆಗಲಿ ಅಥವಾ ಇನ್ನೊಂದು ಬಗ್ಗೆ ಏನು ಹೇಳೋದೇ ಇಲ್ಲ.